ಕೇಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಬರ್ತ್ಡೇ, ನ್ಯೂ ಇಯರ್, ಆ್ಯನಿವರ್ಸರಿ, ಪ್ರಮೋಷನ್ ಸೇರಿದಂತೆ ಹಲವು ರೀತಿಯಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಿಸುವುದು ಸಾಮಾನ್ಯ. ಹೊಸ ಮಾದರಿಯ ಹೊಸ ಸವಿರುಚಿಯೊಂದಿಗಿನ ಕೇಕ್ ಸವಿಯಬೇಕೆಂದಿದ್ದೀರಾ? ಹಾಗಾದರೆ ನೀವು ಬನ್ನಿ. ಕ್ಲಾಸಿಕ್ ಕೇಕ್, ಪ್ರೀಮಿಯಂ ಕೇಕ್, ಮಗ್ ಕೇಕ್, ಎಡಿಬಲ್ ಕಪ್ ಕೇಕ್, ಲಾವಾ ಕೇಕ್, ಮುಫಿನ್ಸ್, ಬಾರ್ ಕೇಕ್, ವೆಲ್ ಕೇಕ್, ಇಂಡಿಯನ್ ಕೇಕ್, ಪಿಕ್ ಕೇಕ್, ಫೋಟೋ ಕೇಕ್, ಶೇಪ್ ಕೇಕ್ ಹೀಗೆ ವೆರೈಟಿಗಳ ಕೇಕ್ಗಳಿಗೆ ಹೆಸರುವಾಸಿಯಾಗಿರುವ ದೇಶದ ಪ್ರತಿಷ್ಠಿತ ಕೇಕ್ ಉದ್ಯಮ ಸೆವೆಂತ್ ಹೆವೆನ್ನ ಮಳಿಗೆಯು ಜೂನ್ 9ರಂದು ಬುಲ್ವಾರು ಇನ್ಲ್ಯಾಂಡ್ ಮಯೂರದಲ್ಲಿ ಶುಭಾರಂಭಗೊಂಡಿದೆ. ನೂತನ ಮಳಿಗೆಯನ್ನ ಕಟ್ಟಡದ ಮಾಲಕಿ ಶಂಕರಿ ರೈ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ನಗರಸಭಾ ಉಪಾಧ್ಯಕ್ಷೆ ವಿದ್ಯಾ ಆರ್ ಗೌರಿ ದೀಪ ಬೆಳಗಿಸಿ ಉದ್ಘಾಟಿಸಿ ಬಳಿಕ ಕೇಕ್ ಕತ್ತರಿಸಿದರು. ಯಾವ ರೀತಿ ಅಭಿವೃದ್ಧಿ ನಿರಂತರ ಉತ್ತರೋತ್ತರ ಯಶಸ್ಸು ಅಂತಿನ ಹೆಚ್ಚಿನ ಪ್ರೋತ್ಸಾಹಕ್ಕೆ ಅನುಗ್ರಹಿಸಿ ರಕ್ಷೆಯನ್ನು ಕೊಡುತ್ತಿದ್ದ ನಿತ್ಯ ಆರಾಧನೆ ಕೂಡ ಆ ಮಹಾಲಿಂಗೇಶ್ವರ. ಇವತ್ತು ನಾವು ಸೆವೆಂತ್ ಹೆವೆನ್ ಅಂತ ಹೇಳುವ ಕೇಕಿನ ಒಂದು ಅಂಗಡಿಯ ಉದ್ಘಾಟನೆಯನ್ನು ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಹಿರಿಯರಾದ ಚಿಕ್ಕಪ್ಪ ನಾಯಕರು ಹಾಗೂ ಅವರ ಸಹೋದರಿಯರು ಹಾಗೂ ಈ ಒಂದು ಸಂಸ್ಥೆಯ ಮಾಲಕರ ಮಕ್ಕಳು, ಯುವಕರು ಒಂದು 5 ಜನ ಇದ್ದೀರಿ. ನಿಮ್ಮ ಪೋಷಕರು ಕೂಡ ಇದ್ದೀರಿ. ಇವತ್ತು ಒಂದು ಸಂಭ್ರಮದ ದಿನ ಅಂತ ಹೇಳ್ಬೋದು. ಕೇಕಿನ ಅಂಗಡಿಯ ಒಂದು ಉದ್ಘಾಟನೆ, ಸೆವೆಂತ್ ಹೆವೆನ್ ಅಂತ ಹೇಳುವ ಉದ್ಘಾಟನೆ ನಾವೆಲ್ಲರೂ ಇದ್ದೇವೆ. ಕೇಕ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಅದಕ್ಕೆ ವಯೋಮಿತಿಯೇ ಇಲ್ಲ, ಎಲ್ರಿಗೂ ತುಂಬ ಪ್ರಿಯವಾದದ್ದು ಕೇಕು. ಅದು ಸಂತೋಷ ಹಾಗೂ ಸಂಭ್ರಮದ ಒಂದು ಸಂಕೇತ. ಯಾವುದೇ ಅದಕ್ಕೆ ಇಂಥದೇ ಬರ್ತ್ಡೇ ಆಗಬೇಕು ಅಥವಾ ಒಂದು ಆ್ಯನಿವರ್ಸರಿ ಆಗಬೇಕು ಅಂತ ಇಲ್ಲ, ಯಾವುದೇ ಸಂಭ್ರಮ ಕೂಡ ಅದನ್ನು ಆಚರಿಸಲಿಕ್ಕೆ ನಮಗೆ ಕೇಕು ತುಂಬ ಮುಖ್ಯವಾದದ್ದು. ಹಾಗೆ ಎಲ್ಲರೂ ಇಷ್ಟಪಡುವಂಥ ಈ ಅಂಗಡಿಯನ್ನು ತುಂಬ ಸಂತೋಷದಿಂದ ದೀಪ ಬೆಳಗಿಸುವ ಮೂಲಕ ಹಾಗೂ ಎಲ್ಲರ ಆಶೀರ್ವಾದದಿಂದ ನಾವು ಉದ್ಘಾಟನೆ ಮಾಡಿದ್ದೇವೆ. ಸ್ನೇಹಿತರೆ, ಸೆವೆಂತ್ ಹೆವೆನ್ನ ವಿಷಯ ಹೇಳಬೇಕಿದ್ರೆ, ಇಲ್ಲಿ ಇದು ಒಂದು ಇಂಡಿಯಾದ, ನಮ್ಮ ಭಾರತ ದೇಶದ ಒಂದು ಟಾಪ್ ಒಂದು ಬ್ರ್ಯಾಂಡ್ ನೇಮ್ ಅಂತ ಹೇಳ್ಬೋದು. ನನಗೆ ತಿಳಿದು ಬಂದದ್ದು ಇಲ್ಲಿಗೆ ಬಂದ ಮೇಲೆ. ಯಾಕೆಂದರೆ ಅದು ಅಂಥ ಒಂದು ನಂಬರ್ 1 ಅಂತೆ, ಅಂಥ ಒಂದು ಬ್ರ್ಯಾಂಡ್ ಬೇಕರಿ ಅಂತ ಹೇಳಿ ಇಲ್ವೇ ಇಲ್ಲ ಅಂತೆ ನಮ್ಮ ದೇಶದಲ್ಲಿ. ಇದುವೇ ಫಸ್ಟ್ ಅಂತೆ. 75 ಶಾಖೆಗಳಿವೆ ಅಂತೆ, ದೊಡ್ಡದು 75 ಸಿಟಿಗಳಲ್ಲಿ 200ಕ್ಕಿಂತ ಜಾಸ್ತಿ ಇದರ ಅಂಗಡಿಗಳ ಶಾಖೆಗಳಿದೆ ಅಂತ ಹೇಳಿ ತಿಳಿದು ಬಂತು. ಸೆವೆಂತ್ ಹೆವೆನ್ ಅಂತ ಹೇಳಿದ ಕೂಡಲೇ ಅದು ಎಂಥದಪ್ಪ, ಅದು ಶಬ್ದದಂತ ಸೆವೆಂತ್ ಹೆವೆನ್ ಅಂತ ಹೇಳಿದರೆ ಅದು ಒಂದು ಸ್ಥಿತಿ, ಒಂದು ಪರಮ ಸಂತೋಷ ಅಥವಾ ಸಂಪೂರ್ಣ ಸಂತೋಷ ಸಿಗುವಂಥ ಒಂದು ಸ್ಥಿತಿಯನ್ನು ಸೆವೆಂತ್ ಹೆವೆನ್ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಹಾಗೆ ಸೆವೆಂತ್ ಹೆವೆನ್ ಈಗ ಪುತ್ತೂರಿಗೆ ಬಂದಿದೆ. ಪುತ್ತೂರಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಜನರ ಆಕಾಂಕ್ಷೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅವರ ಜೀವನದ ಮಟ್ಟ ಕೂಡ ಜಾಸ್ತಿ ಆಗ್ತಾ ಇದೆ. ಜೀವನ ಶೈಲಿಯಲ್ಲಿ ಬದಲಾವಣೆ ಕಾಣ್ತಾ ಇದ್ದೇವೆ. ಅದನ್ನು ಗಮನಿಸಿ ಇಂಥ ಬ್ರ್ಯಾಂಡ್ ಕಂಪನಿಗಳು, ಇಂಥ ಬ್ರ್ಯಾಂಡ್ ಹೆಸರಿರುವಂಥ ಮಳಿಗೆಗಳು ನಮ್ಮ ಪುತ್ತೂರಿಗೆ ಎಂಟ್ರಿ ಆಗ್ತಾ ಇದೆ. ಸಾಕಷ್ಟು ಇಂಥ ಬ್ರ್ಯಾಂಡ್ ಅಂಗಡಿಗಳು ಬರ್ತಾ ಇವೆ. ನಮ್ಮ ಪುತ್ತೂರು ಜನರಿಗೆ ಮಾತ್ರವಲ್ಲ, ಸುತ್ತಮುತ್ತ ಎಲ್ಲ ಊರುಗಳಲ್ಲಿ ಕೂಡ ನಿಮ್ಮದು ಕೇಕ್ ಪಸರಿಸಲಿ ಹಾಗೂ ನಿಮ್ಮ ಹೆಸರಾಂತ ಒಂದು ಅಂಗಡಿ ಆಗಲಿ, ಜನರಿಗೆ ನಿಮ್ಮ ಸೇವೆಯನ್ನು ಮುಟ್ಲಿ ಅಂತ ಹೇಳಿ ಆಶಿಸ್ತಾ, ನಿಮಗೆ ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಶುಭವಾಗಲಿ. ನೀವು 5 ಜನ ಯುವಕರು ಹಲವಾರು ಯೋಜನೆಗಳೊಂದಿಗೆ, ಹಲವಾರು ಕನಸುಗಳೊಂದಿಗೆ ಈ ಒಂದು ಸೆವೆಂತ್ ಹೆವೆನ್ ಕೇಕ್ ಅಂಗಡಿಯನ್ನು ನೀವು ಸ್ಥಾಪಿಸಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈಗಾಗಲೇ ಕೇಳಿದ ಪ್ರಕಾರ ಭಾರತದಾದ್ಯಂತ ಸೆವೆಂತ್ ಹೆವೆನ್ ಇದನ್ನು ನೀವು ಆಯೋಜಿಸಿದ್ದೀರಾ. ಇನ್ನು ಮುಂಬರುವ ದಿನಗಳಲ್ಲಿ ನೀವು ಸಾಕಷ್ಟು ಅಭಿವೃದ್ಧಿ ಹೊಂದಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನಮ್ಮ ಆಸೆ. ಇತ್ತೀಚಿನ ದಿನಗಳಲ್ಲಿ ಇನ್ನೂ
ನನಗೆ ಪ್ರಾಯ ಆಗಿಲ್ಲ, ನನಗೆ ವಯಸ್ಸಾಗಿಲ್ಲ, ನನಗೆ ವಯಸ್ಸಾದ್ಮೇಲೆ ಏನು ಸಾಧಿಸ್ತೇವೆ ಅನ್ನುವ ಒಂದು ಚಿಂತನೆ ನಮ್ಮದು. ಆದರೆ ನಿಮಗೆಲ್ಲ 25 ವರ್ಷ ಹೆಚ್ಚಂದರೆ ಅಲ್ವಾ, ಈ 25ನೇ ವಯಸ್ಸಿನಲ್ಲೇ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದೀರಾ. ಇಲ್ಲಿ ನಡೆದಿರುವ ಎಲ್ಲರ ಪರವಾಗಿ ನಿಮಗೆ ಶುಭವನ್ನು ಕೋರ್ತೇವೆ. 3 ಹಿತನುಡಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಒಂದು ಅಂಗಡಿಗೆ ಭೇಟಿ ಕೊಡುವಾಗ ಕೆಲವೊಂದು ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಇಡ್ತೇವೆ. ಮೊದಲನೇದಾಗಿ ಸ್ವಚ್ಛತೆ. ಅಂಗಡಿಗೆ ಹೋಗುವಾಗ ಸ್ವಚ್ಛತೆ ಇರುವ ಜಾಗವನ್ನು ನಾವು ಆರಿಸ್ತೇವೆ, ಸ್ವಚ್ಛತೆ ಇರುವ ಸ್ಥಳಕ್ಕೆ ನಾವು ಆದ್ಯತೆ ಕೊಡ್ತೇವೆ. ಎರಡನೇದಾಗಿ ಕ್ವಾಲಿಟಿ. ನಾವು ಮೊದಲನೇದಾಗಿ ಹುಡುಕುವುದು ಕ್ವಾಲಿಟಿಯನ್ನು, ಕ್ವಾಂಟಿಟಿ ಅಲ್ಲ. ಕೇಕ್ ಎಷ್ಟು ದೊಡ್ಡದಿದೆ ಅಂತ ನೋಡುವುದಿಲ್ಲ, ರುಚಿ ಹೇಗಿದೆ, ಅದರ ಕ್ವಾಲಿಟಿ ಹೇಗಿದೆ. ಮೂರನೇದಾಗಿ ಕೊಡುವವರ ಹಾಗೂ ತೆಗೆದುಕೊಳ್ಳುವವರ ಒಂದು ರಿಲೇಷನ್ಶಿಪ್, ಸಂಬಂಧ. ಅಂದರೆ ಒಬ್ಬ ಕಸ್ಟಮರ್ ಅಂಗಡಿಗೆ ಬರುವಾಗ ನಾವು ಕೋಪದಿಂದ ವ್ಯವಹರಿಸ್ಬೋದು, ನಗುತ್ತಾ ಕೂಡ ವ್ಯವಹರಿಸ್ಬೋದು. ಕೋಪದಿಂದ ವ್ಯವಹರಿಸಿದರೆ ಅವರು ಪುನಃ ಬರುವುದಿಲ್ಲ ಅಲ್ವಾ, ನಗುತ್ತಾ ವ್ಯವಹರಿಸಿದರೆ ಅವರು ಪುನಃ ಬರ್ತಾರೆ. ಆ ಒಂದು ಸಂಬಂಧ ಕಸ್ಟಮರ್ ಮತ್ತು ಅಂಗಡಿಯ ವರ್ತಕರಲ್ಲಿ ಇರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಇನ್ನೂ ಬೆಳೆದು ಉತ್ತಮ ಸಾಧನೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಅಂತೇಳಿ ಆಶಿಸ್ತೇನೆ. ಏನಾಗಲಿ ನಮ್ಮ ಈ ಅಂಗಡಿಯನ್ನು ಒಳ್ಳೆಯ ರೀತಿಯಲ್ಲಿ ನೀವು ಉದ್ಘಾಟನೆ ಮಾಡಿದಿರಿ. ಎಲ್ಲ ಧರ್ಮವರನ್ನು ಕೂಡಿ ಇಟ್ಟು ಒಳ್ಳೆಯ ರೀತಿಯಲ್ಲಿ ಇದೇ ಕ್ರಮದಲ್ಲಿ ಮುಂದುವರಿಸಿರಿ, ಮತ್ತು ಒಳ್ಳೆಯ ವ್ಯಾಪಾರ ಬರಲಿ ಅಂತ, ಬರಕತೆ ನೀಡಲಿ ಅಂತ ದುವಾನಿಂದ ನಾವು ಒಂದು ಆಶೀರ್ವಾದ. 7 ಈ ಅಂಗಡಿ ನಮ್ಮ ಇಂಗ್ಲೆಂಡ್ ಮಯೂರದಲ್ಲಿ ಇವತ್ತು ಪ್ರಾರಂಭವಾಗಿದೆ. ಇದಕ್ಕೆ ಆ ಮಹಾಲಿಂಗೇಶ್ವರ ಇಲ್ಲಿಯ ಈ ಹುಡುಗರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಈ ವ್ಯಾಪಾರವನ್ನು ಒಳ್ಳೆಯದು ಮಾಡಿ ಜನರಿಗೆ ಹಿತವಾಗುವಂಥ ರೀತಿಯಲ್ಲಿ ವ್ಯಾಪಾರ ಮಾಡುತ್ತಾ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಲಿ ಅಂತ ಹೇಳಿದ ನನ್ನ ಸಂಸ್ಥೆಯ ಮಾಲಕ ರಂಜಿತ್ ಶೆಟ್ಟಿ ಅತಿಥಿಗಳನ್ನು ಸ್ವಾಗತಿಸಿ ಶಾಖೆಯಲ್ಲಿ ದೊರೆಯಲಿರುವ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಿದರು. 7th ಸ್ಪೆಷಲ್ ದಾದ ಬನ್ನಾಗ ಮುಲ್ಪ ಇಪ್ಪುನ ಪ್ಯೂರ್ ವೆಜ್ ಕೇಕ್ ದಿಕ್ಕುನು ಬೊಕ್ಕ ಲೈವ್ ಕಿಚನ್ ಇಪ್ಪುನು ಮುಲ್ಪನೆ ಮಲ್ತದೆ, ಲೈವ್ ಮಲ್ತದೆ ನಮ್ಮ ಕಸ್ಟಮರ್ಗೆ ಕೊರ್ಪ. ಬೊಕ್ಕ ಓಪನಿಂಗ್ ಆದಿತ್ತ ಇನ್ನಿರ್ದು 3 ದಿನ ಮುಟ ಆಫರ್ ನಡ್ಪೊಂದುಂಡು. ಬೈ 1 get 1 ಫ್ರೀ ಉಂಡು. ಕೆಲವು ½ kg ರೇಟ್ ಒಂಜಿ ಪೇಸ್ಟ್ರಿ ಫ್ರೀ ತಿಕ್ಕೊಂಡು ಆನ್ಸ ತಿಕ್ಕೊಂಡು. ಬೊಕ್ಕ ಆಲ್ ಓವರ್ ಇಂಡಿಯಾಡ್ ಮಕ್ಕಳು ಒಂಜಿ 350 ಔಟ್ಲೆಟ್ ಆಲ್ರೆಡಿ ಒಯ್ತೇನೆ ಉಂಡು. ಮುಲ್ಪ ಮಾತಾಡ ½ kg ಬೊಕ್ಕ ಕಸ್ಟಮೈಸ್ಡ್ ಕೇಕ್ ಬೊಕ್ಕ ಮಾತಾ ಕೇಕ್ ಎಲ್ಲ ಮುಲ್ಪನೆ ಮಲ್ತು ಕೊರ್ಪಂದ ಮುಲ್ಪ ಒಂದು ಎಲ್ಲಿ ಸೆಲೆಬ್ರೇಷನ್ ಏರಿಯಾ ಉಂಡು. ಮುಲ್ಪನೆ ಒಂದು ಸೆಲೆಬ್ರೇಷನ್ ಮಲ್ಪಲಿ ಅದು ಬೊಕ್ಕ ಸಿಟ್ಟಿಂಗ್ ಎಲ್ಲ ಉಂಡು ನಮ್ಮ ನಲ್ಪ ಶಾಪಡು. ಇನಿ ಬೊಕ್ಕ ನನ್ನೈತೆ ಮುಲ್ಪ ಒಂದು 2 ಕಿಲೋಮೀಟರ್ ಮಟ್ಟ ನಮ್ಮ ಫ್ರೀ ಡೆಲಿವರಿ ಮಲ್ಪ kg ಆನ್ಲೈನ್ ನನ್ನ ಚಾಲ್ ಮಲ್ಪನೆಟ್ಟಲ್ಲ ಸ್ವಿಗ್ಗಿ ಝೊಮ್ಯಾಟೊ ಪೂರ. ಇನ್ಲ್ಯಾಂಡ್ ಮಯೂರದ ವ್ಯವಸ್ಥಾಪಕ ಮಹೇಶ್, ವಿಜಯ ಸುಪಾರಿಯ ಮಾಲಕ ರಾಮ ಭಟ್ ಸೇರಿದಂತೆ ಹಲವು ಮಂದಿ ಗಣ್ಯರು ಆಗಮಿಸಿ ಶುಭ ಹಾರೈಸಿದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.